ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ಮಂಗಳೂರು ಅಶೋಕನಗರದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಸಂಸ್ಥೆಯ ಅಧ್ಯಕ್ಷರಾದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಎನ್ ವಿನಯ್ ಹೆಗ್ಡೆಯವರು ಶಾಲೆ ಹಾಗೂ ಕಟ್ಟಡವನ್ನು ಉದ್ಘಾಟಿಸಿದರು. ಶಾಸಕ ಡಾಕ್ಟರ್ ವೈ ಭರತ್ ತರಗತಿ ಕೊಠಡಿಗಳ ಉದ್ಘಾಟನೆಯನ್ನ ನೆರವೇರಿಸಿದರು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಸರಸ್ವತಿ ದೇವಿಗೆ ಪುಷ್ಪಾರ್ಚನೆ ಮಾಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ವರ್ತುಲ ರಂಗಭೂಮಿಯನ್ನ ನೆರವೇರಿಸಿದರು. ಶಾಸಕ ಯುಟಿ ಖಾದರ್ ಅವರು ದಾನಿಗಳ ಭಾವಚಿತ್ರವನ್ನ ಅನಾವರಣಗೊಳಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಎನ್ ವಿನಯ್ ಹೆಗ್ಡೆಯವರು ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ನೀಡುತ್ತಾ ಬಂದಿದೆ. ಶಿಕ್ಷಣದ ಜೊತೆಗೆ ಮಾನವೀಯತೆ, ವ್ಯಕ್ತಿತ್ವ ರೂಪಿಸುವ ಶಿಕ್ಷಣ ಸಂಸ್ಥೆಗಳು ಅಗತ್ಯವಿದೆ ಎಂದು ಹೇಳಿ ವಿನಯ್ ಹೆಗ್ಡೆಯವರು ಶುಭ ಹಾರೈಸಿದರು. ನಾನು 1989ರಿಂದ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿಯವರ ಶಾಲೆಗಳ ಅಭಿವೃದ್ಧಿ ನೋಡ್ತಾ ಬಂದಿದ್ದೇನೆ. 81ರಿಂದ 21 ವರ್ಷಗಳಲ್ಲಿ ಅವರೊಂದು 50 ವಿದ್ಯಾಸಂಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲ ವಿದ್ಯಾಸಂಸ್ಥೆಗಳು, ಅದು ಉಜಿರೆಯ ಶಾಲೆ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯುವಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಡೆಂಟಲ್ ಕಾಲೇಜ್ ಆಗಿರ್ಬೋದು, ಇಲ್ಲಿ ನಡೆಯುವಂಥ ಪೋಸ್ಟ್ ಗ್ರಾಜ್ಯುಯೇಟ್ ಶಾಲೆಗಳಾಗಿರ್ಬೋದು, ಎಲ್ಲರಿಗೂ ಕೂಡ ವಿದ್ಯಾಕ್ಷೇತ್ರದಲ್ಲಿ ಯಾವ ಉತ್ತಮ ಸಹಕಾರ ಬೇಕೋ ಅದು ನಡೀತಾರೆ. ಅದಕ್ಕಿಂತಲೂ ಪ್ರಾಮುಖ್ಯವಾಗಿ ವೀರೇಂದ್ರ ಹೆಗ್ಡೆಯವರ ಅದ್ಭುತವಾದ ಪ್ರೆಸೆನ್ಸ್ನಿಂದ ಒಂದು ಉತ್ತಮ ವಿದ್ಯಾರ್ಥಿಗಳು ಆ ಶಾಲೆಗಳಿಂದ ಬರ್ತಾರೆ. ಸಂಸ್ಥೆಯ ಅಧ್ಯಕ್ಷರಾದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮಾತನಾಡಿ, ಮಕ್ಕಳಿಗೆ ಜ್ಞಾನದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡುವ ಉತ್ತಮ ಮೌಲ್ಯಯುತ ಶಿಕ್ಷಣ ಬೇಕು ಎನ್ನುವುದು ಪೋಷಕರ ಬೇಡಿಕೆಯಾಗಿದೆ. ಎಸ್ಡಿಎಂ ಸಂಸ್ಥೆ ಈ ನಿರೀಕ್ಷೆಗೆ ಪೂರಕವಾದ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿದೆ. ಉತ್ತಮ ಶಿಕ್ಷಣ ಸರ್ಕಾರ ಘೋಷಿಸಲ್ಪಟ್ಟ ಆದೇಶದಿಂದ ಮಾತ್ರ ಸಾಧ್ಯವಾಗದು. ಶಿಕ್ಷಣದ ನೀತಿಯು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಲು ಅಳವಡಿಸಿದಾಗ ಮಾತ್ರ ಅದು ಅವರ ಭವಿಷ್ಯದ ಬದುಕಿಗೆ ಸಹಾಯವಾಗುತ್ತದೆ. ದಾನಿಗಳ ಕೊಡುಗೆಯಿಂದ ದೊರೆತ ಭೂಮಿಯಲ್ಲಿ 75,000 ಚದರ ಅಡಿ ವಿಸ್ತೀರ್ಣದಲ್ಲಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಎಸ್ಡಿಎಂ ಶಾಲೆ ನಿರ್ಮಾಣವಾಗಿರುವುದು ಶಿಕ್ಷಣ ಕ್ಷೇತ್ರಕ್ಕೆ ಸಂಸ್ಥೆಯ ಕೊಡುಗೆ ಎಂದು ಹೇಳಿದರು. ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥದ್ದು, ನಾವು ಎಲ್ಲವನ್ನು ಬದುಕುವುದು ಯಾಕೆ ನಾವು ಬದುಕನ್ನು ಕಟ್ಟುತ್ತೇವೆ, ಸಂಪಾದನೆ ಮಾಡ್ತೇವೆ ಮತ್ತು ಯಾಕೆ ನಾವು ಜೀವನವನ್ನು ಸಲ್ಲಿಸ್ತೇವೆ ಅಂತ ಮುಂದಿನ ತಲೆಮಾರಿಗಾಗಿ. ನಮ್ಮ ಹಿಂದಿನ ಪೂರ್ವಜರು ನಮಗಾಗಿ ಶ್ರಮ ಪಟ್ಟಿದ್ದಾರೆ. ನಾವು ನಮ್ಮ ಮುಂದಿನ ತಲೆಮಾರಿಗಾಗಿ ಶ್ರಮ ಪಡಬೇಕು, ಅವರಿಗೆ ಒಳ್ಳೆಯ ಪ್ರಪಂಚನ ಬಿಟ್ಟು ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯ ಸದಾ ನಮ್ಮ ಚಿಂತನೆಯಲ್ಲಿರುವಂಥದ್ದು ಸದಾ ನಮ್ಮ ಮುಂದಿನ ಮಕ್ಕಳು. ತಂದೆ ತಾಯಿಯವರ ಗಮನ ಅತಿಯಾಗಿ ಮಕ್ಕಳ ಮೇಲೆ ಇರೋದರಿಂದ, ಏಕಾಗ್ರತೆ ಇರೋದರಿಂದ ಶ್ರೇಷ್ಠವಾದದ್ದನ್ನೇ ಮಕ್ಕಳಿಗೆ ಕೊಡಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ. ದಿ ಬೆಸ್ಟ್ ಏನಿದೆ ಅದು ಕೊಡಬೇಕು ಅಂತ. ಮಕ್ಕಳಿಗೆ ಜ್ಞಾನ ನಮಗಿಂತ ಹೆಚ್ಚಿದೆ. ಎಷ್ಟೋ ಸಾರಿ ನಾವು ಅವರೇನಾದರೂ ಟೆಕ್ನಿಕಲ್ ವಿಷಯ ಅಥವಾ ಈಗಿನ ಆಧುನಿಕ ಸೈನ್ಸ್ ವಿಜ್ಞಾನದ ವಿಷಯ ಮಾತ್ರ ನಮಗಿಂತ ಹೆಚ್ಚು ಮಾತಾಡ್ತಾರೆ.
ಈ ಸಂದರ್ಭದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಕುಮಾರ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮಲೇಸ್ವಾಮಿ, ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಸುರೇಂದ್ರ ಹೆಗಡೆ, ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್, ನಿರ್ದೇಶಕ ಡಿ ಶ್ರೀಎಸ್ ಕುಮಾರ್, ಸಂಚಾಲಕಿ ಶ್ರುತ ಜಿತೇಶ್, ಸ್ಥಳ ದಾನಿಗಳಾದ ದಿವಂಗತ ರಾಮಕೃಷ್ಣ ಮಲ್ಯ ಅವರ ಕುಟುಂಬದ ಸದಸ್ಯರಾದ ರಾಧಾಕೃಷ್ಣ ಮಲ್ಯ ಮತ್ತು ಬಾಲಕೃಷ್ಣ ಮಲ್ಯ, ದಕ್ಷಿಣ ಕನ್ನಡ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಲೇಸ್ವಾಮಿ, ಶಕ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಉದ್ಯಮಿ ಕೆಸಿ ನಾಯಕ್, ಸುಪ್ರಿಯಾ ಹರ್ಷೇಂದ್ರ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಾಂಶುಪಾಲೆ ಜಾಯ್ ಜೀವನ್ ರೈ ಸ್ವಾಗತಿಸಿದ್ರು. ಉಷಾ ಹೆಗ್ಡೆ ವಂದಿಸಿದ್ರು. ದಿವಂಗತ ರಾಮಕೃಷ್ಣ ಮಲ್ಯರಿಂದ ಉದಾರವಾಗಿ ನೀಡಲ್ಪಟ್ಟ ಭೂಮಿಯಲ್ಲಿ ಶಾಲೆ ನಿರ್ಮಾಣವಾಗಿದ್ದು, ಇಲ್ಲಿ ಗಣಿತ ಮತ್ತು ವಿಜ್ಞಾನ ಪ್ರಯೋಗಾಲಯ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರ, 1000 ಮಂದಿಯ ಆಸನ ವ್ಯವಸ್ಥೆಯುಳ್ಳ ಸುಸಜ್ಜಿತ ವರ್ತುಲ ರಂಗಭೂಮಿ, ಒಳಾಂಗಣ ಕ್ರೀಡಾಂಗಣ, ಅತ್ಯುತ್ತಮ ಶಿಕ್ಷಕರ ಅನುಪಾತ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ಹೊಂದಿದೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.